ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಶೇಷ ಸಂಚಿಕೆಯೆಂದು ವಿಶಿಷ್ಟವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಅಂಜನಾ ರಘುನಾಥ್ ಅವರು. ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಮೇಡಮ್. ಎಸ್ ಮೇಡಮ್, ಇವತ್ತು ನಾಗರ ಪಂಚಮಿ ಹಬ್ಬ. ನಿಮಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು. ನಾಗರ ಪಂಚಮಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಉತ್ತರ ಕರ್ನಾಟಕದಿಂದ ಅಲ್ಲ? ಹೌದು, ಬೇಸಿಕ್ ನಾವು ಉತ್ತರ ಕರ್ನಾಟಕದವರೇ. ಓಕೆ. ಅಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ? ಅಲ್ಲಿ ನೋಡಿ, ವಿಶೇಷ ಅಂತ ಹೇಳಿದರೆ ನಾಗರ ಪಂಚಮಿ ಇಲ್ಲಿ ಹೇಗೆ ನೀವು ಎಳ್ನೀರು ಅದು ಕೊಡ್ತೀರಲ್ಲ, ನಾವು ಅಲ್ಲಿ ಮೇನ್ ಅಂದರೆ ಸ್ವತಃ ನಾವೇ ನಾಗನಿಗೆ ಹಾಲು ಹಾಕೋದು. ಅದು ಆ್ಯಕ್ಚುಲಾಗಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಕ್ರಮ ಅಂದರೆ ಭೀಮನ ಅಮಾವಾಸ್ಯೆ ಅವತ್ತು ಏನು ವಿಶೇಷ ಅಂತ ಅವತ್ತಿಂದ ಇದು ಸ್ಟಾರ್ಟ್ ನಾಗರ ಪಂಚಮಿ. ಹೌದು, ನಾಗರ ಪಂಚಮಿಯ ಪ್ರಾರಂಭ ನಮಗೆ. ಅವತ್ತಿನ ದಿನ ಏನು ಮಾಡ್ತೇವೆ ಅಂದರೆ ಬೆಳ್ಳಿ ದೀಪ ಇರುತ್ತೆ ಅಲ್ವಾ, 2 ದೀಪಗಳನ್ನು ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಮತ್ತು ಅರಿಶಿಣದಿಂದ ಬತ್ತಿ ಇರುತ್ತೆ ಅಲ್ವಾ, ಅದರ ಗೆಜ್ಜೆ ವಸ್ತ್ರ ಅಂತ ಹೇಳ್ತಾರೆ, ಅದನ್ನು ಏರಿಸಿ ಮತ್ತು ಅದಕ್ಕೆಲ್ಲ ನೈವೇದ್ಯ ಏನೋ ಖಾದ್ಯವನ್ನು ಮಾಡಿ ಅಲ್ಲಿ ಪಾರ್ವತಿ ಪರಮೇಶ್ವರರು ಅವತ್ತು ಬಂದು, ಅಂದರೆ ನಮ್ಮ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಮುಪ್ಪು ಇಲ್ಲದ ಅಪ್ಪ ಶಿವ, ಮುಪ್ಪು ಇಲ್ಲದ ತಾಯಿ ಪಾರ್ವತಿ. ಅದಕ್ಕಾಗಿ ದಾಂಪತ್ಯ ಜೀವನಕ್ಕೆ ಮುಖ್ಯವಾಗಿ ನಮಗೆ ಶಿವಪಾರ್ವತಿಯರ ಆಶೀರ್ವಾದ ಬೇಕಾಗತ್ತೆ. ಅದಕ್ಕೋಸ್ಕರ ಕೆಲವೊಂದು ಅವರವ್ರ ಕೆಲವೊಂದು ಪ್ರಾಂತ್ಯದಲ್ಲಿ ಗಂಡನ ಪಾದಪೂಜೆ ಮಾಡ್ತಾರೆ. ಆದರೆ ನಾವು ನಮ್ಮ ಇದರಲ್ಲಿ ಆ ಥರ ಅಲ್ಲ, ಶಿವಪಾರ್ವತಿಯ ಪೂಜೆಯನ್ನು ಮಾಡಿ ಅವರಿಗೆ ನೈವೇದ್ಯ ಇಟ್ಟು ನೀವು ನಮ್ಮ ಆ ದಂಪತಿಗಳಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಬೇಡಿಕೊಳ್ಳುವ ದಿನನೇ ನಮಗೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೇವೆ. ನಂತರ ಏನಾಗುತ್ತೆ, ಈಗ ನಾಗರ ಪಂಚಮಿ ಅದು ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದರೆ, ಇದು ರಿಯಲ್ ಹೇಳೋ ವಿಷಯ ಅಂದರೆ ಅಣ್ಣ ತಂಗಿ ಹಬ್ಬ ಅಂತ ಹೇಳ್ತೇವೆ ನಾವು ಇದಕ್ಕೆ. ನಾಗರ ಪಂಚಮಿ. ಆಮೇಲೆ ಇನ್ನೊಂದು ವಿಶೇಷ ಏನಿರುತ್ತೆ, ಇವತ್ತು ನಾಗರ ಪಂಚಮಿ ಅಂದರೆ ಹಿಂದಿನ ದಿನ ಅವತ್ತೇನದು ಪಾರ್ವತಿ ಪರಮೇಶ್ವರ ಪೂಜೆ ಮಾಡಿರ್ತೀವಲ್ಲ, ಆವಾಗ ಅಣ್ಣ ತಂಗಿ ಮನೆಯಲ್ಲಿ ಇರ್ತಾರಲ್ಲ, ಒಂದು ಮನೆ ಹೊಚ್ಚಲಿರುತ್ತೆ ಅಲ್ವಾ, ಅಲ್ಲಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿ ಮತ್ತು ಹೀಗೆ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟುಕೊಂಡು, ಆಮೇಲೆ ಅದರಲ್ಲಿ ಈಗ ಮಾಡಿ ತೋರಿಸ್ತೀನಿ ನೋಡಿ, ಅದು ಭಂಡಾರ ಅಂತ ಹೇಳ್ತೇವೆ ಅದಕ್ಕೆ. ಏನೀಗ ಭಂಡಾರ ಅಂತ ಈಗ ಅದಕ್ಕೆ ಅಡಿಗೆ ಹೆಸರು. ಅದು ಅಂದರೆ ಭಂಡಾರ ಅಂದರೆ ಮಾಡೋದು ಕಡುಬು, ಬಟ್ ಅದ್ರ ಹೆಸರು ಭಂಡಾರ ಒಡೆಯುವುದು ಅಂತ ಹೇಳೋದು ಅದಕ್ಕೆ. ಈಗ ಫಸ್ಟ್ಗೆ ನೀವು ನಮಗೆ ನಾಗರ ಪಂಚಮಿ ಫಸ್ಟ್ ಭಂಡಾರ ಅಂತ ಮಾಡ್ತಾರೆ, ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ಈಗ ಮಾಡಿರ್ತೀವಲ್ಲ ಅದನ್ನ ಒಳಗಡೆ ಎಲ್ಲ ಒಂದು ಕಾಯಿನ್ ಎಲ್ಲ ಹಾಕಿ ಅದು ಮಾಡಿ ತೋರಿಸ್ತೇನೆ ನಾನು ಯಾವ ರೀತಿ ಮಾಡಿದ್ದು ಅಂತ. ತಡ ಮಾಡೋದು ಬೇಡ, ಕಿಚನ್ ಹೋಗೋಣ. ಅದು ಇದು ಹೊಚ್ಚಲಕ್ಕೆ ಇಟ್ಟು ಈ ಕಡೆ ಅಣ್ಣ ಈ ಕಡೆ ತಂಗಿ ನಿಂತ್ಕೊಂಡು ಒಬ್ರೊಬ್ರು ಕೇಳ್ಬೇಕು, ಹೆಣ್ಣು ಕೊಡ್ತೀಯಾ ಹೊನ್ ಕೊಡ್ತೀಯಾ ಅಂತ. ಈಗ ನಾನು ಕೊಡ್ತೀರಿ
ಎಸ್ ಮೇಡಮ್, ಈಗ ಭಂಡಾರ ಅಂತ ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡ್ತಾ ಇರೋದು ಕುಚ್ಚಿದ ಕಡುಬು ಅಂತ ಹೆಸರು ಅದಕ್ಕೆ. ಅದೇ ನಾನು ಕ್ರಮ ಹೇಳಿದ್ನಲ್ಲ ಅವತ್ತು, ಆ ಪೂಜೆ ಯಾವ ರೀತಿ ನಾವು ಹೊಚ್ಚಿಲ ಪೂಜೆ ಎಲ್ಲ ಮಾಡಿ ಅದು ಆ ಕಡುಬು ಇಡೋ ಪೂಜೆಗೆ ಭಂಡಾರ ಅಂತ ಹೇಳ್ತಾರೆ. ಓ, ಪೂಜೆಗೆ ಇಡುವಂತ ಕಡುಬುಗೆ ಆವಾಗ ಭಂಡಾರ ಅಂತ ಹೇಳಿ ಅದಕ್ಕೆ ಹೆಸರು ಕಟ್ಟು. ಅದರ ಹೆಸರು ಈಗ ಅದರ ಕುಚ್ಚಿದ ಕಡುಬು. ಕುಚ್ಚಿದ ಕಡುಬು. ಓಕೆ, ಸರಿ. ಹಾಗಾದ್ರೆ ಈಗ ನಾವು ಕಡುಬು ಮಾಡ್ತಾ ಇದೀವಿ. ಹೇಗೆ ಶುರು ಮಾಡೋದು? ಈಗ ಅದು ಫಸ್ಟ್ ನೋಡಿ, ಹೂರಣಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಯಾವ್ದಂದ್ರೆ, ನಾವು 1 ಲೋಟ ಕಡಲೆಬೇಳೆ ತಗೊಂಡ್ರೆ ಅರ್ಧ ಲೋಟ ತೊಗರಿಬೇಳೆ ತಗೊಳ್ಬೇಕು. ಅಂದ್ರೆ ಗ್ಯಾಸ್ ಆಗೋದಿಲ್ಲ ಅಂತ ತೊಗರಿಬೇಳೆ. ಓಕೆ. ನಂತರ ಇದು 2 ಬೇಯಿಸ್ಬೇಕು. ಅಂದ್ರೆ ಇದು 2 ಕಪ್ ಇದ್ರೆ 4 ಲೋಟ ನೀರು ಹಾಕಿ ನಾವು ಓಪನ್ ಇದರಲ್ಲಿ ಬೇಯಿಸ್ಕೊಳ್ಬೇಕು. ಓಕೆ, ಕುಕ್ಕರ್ ಅಲ್ಲಿ ಇಲ್ಲ, ಓಪನ್ ಅಲ್ಲಿ. ಆವಾಗ ನಮ್ಗೆ ಅದು ಗೊತ್ತಾಗತ್ತೆ. ಸ್ಮ್ಯಾಶ್ ಆಗ್ಬೇಕು. ಚೆನ್ನಾಗಿ ಬೇಯಬೇಕು, ಸ್ಮ್ಯಾಶ್ ಆಗ್ಬೇಕು. ಹೀಗೆ ನಾವು ಕೈ ಹಿಡಿದ್ರೆ ಹೀಗೆ ನೋಡುವಾಗ ಕರೆಕ್ಟ್ ಇದು ಇರ್ಬೇಕು, ಅದು ಬೆಂದಿರ್ಬೇಕು. ಆಮೇಲೆ ಏನ್ ಮಾಡ್ತೀವಿ, ಅದನ್ನ ನೀರೆಲ್ಲ ಒಂದು ಬಸ್ಬೇಕು. ಬಸ್ತು ಅದನ್ನ ಬೇಳೆ ಇರ್ತದಲ್ಲ ಅದನ್ನ ಇಟ್ಟು ಅದರಲ್ಲಿ ಈಗ 1 ಲೋಟ ನಾವು ಇದು ತಗೊಂಡಿರ್ತೀವಲ್ವಾ ಕಡಲೆಬೇಳೆ, ಅರ್ಧ ಲೋಟ ಇದು ತಗೊಂಡಿರ್ತೀವಿ, 1.5 ಲೋಟ ಬೆಲ್ಲ ತಗೊಳ್ಬೇಕು ಅದಕ್ಕೆ. ಸರಿ ಎಷ್ಟು ತಗೊಂಡಿರ್ತೀವಿ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ತಗೊಂಡು ಅದನ್ನೇನ್ ಮಾಡ್ಬೇಕು, ಫಸ್ಟ್ ಈಗ ತುಂಬಾ ಇದ್ರೆ ನೀವು ಗ್ರೈಂಡರ್ ಅಲ್ಲಿ ಹಾಕೊಳ್ತೀವಿ, ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ, ಇವಾಗೆಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲಿ ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟನೇ ಅದು ಮಿಕ್ಸರ್ ಅಲ್ಲಿ ಇದು ಮಾಡ್ಬಿಡ್ಬೇಕು, ಬೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಯ್ತು. ಆಮೇಲೆ ಏನ್ ಮಾಡ್ಬೇಕು, ಅದನ್ನ ಬಾಣಲೆಯಲ್ಲಿ ಚೆನ್ನಾಗಿ ಬಾಳಿಸ್ಬೇಕು. ಅಂದ್ರೆ ಅವಾಗ ಹೂರ್ಣ ಆಗ್ಬೇಕಲ್ಲ ಅದು. ಆ ನೀರ್ ಇರಬಾರ್ದು, ನೀರಿನ ಅಂಶ ಹೋಗೋ ಹಾಗೆ ಚೆನ್ನಾಗಿ ಈ ತರ ಆಗತ್ತೆ ಅದು. ಓ, ಇದೀಗ ಆಲ್ರೆಡಿ ಮಾಡಿ ತಂದಿರುವಂತ ಹೂರ್ಣ. ಸೊ ಈ ರೀತಿಯಾಗಿ ಬರುತ್ತೆ. ಓಕೆ. ಹುಡಿ ಹುಡಿಯಾಗಿ ಈ ರೀತಿ ಬರುತ್ತೆ. ಆಮೇಲೆ ನಾವು ಕಡುಬಿಗೆ ಕಲಿಸ್ಕೊಳ್ಳುವಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, 1 ಕಪ್ ನಮ್ಗೆ ಮೈದಾ ತಗೊಂಡ್ರೆ ಒಂದು 3-4 ಟೀ ಸ್ಪೂನ್ ಗೋಧಿ ಹಿಟ್ಟು, 3 ಟೀ ಸ್ಪೂನ್ ರವೆ, ಬಾಂಬೆ ಇದು ಇರುತ್ತೆ ಅಲ್ವಾ, ಚಿರೋಟಿ ರವೆ. ಇದು ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಕಲಸಿ, ಸ್ವಲ್ಪ ಅದಕ್ಕೆ ಉಪ್ಪು, ಒಂದು ಅರ್ಧ ಸ್ಪೂನ್ ಸಕ್ಕರೆ, ಸ್ವಲ್ಪ 1-2 ಸ್ಪೂನ್ ಕೆನೆ, ನೀರು ಹಾಕ್ಬಿಟ್ಟು ಚೆನ್ನಾಗಿ 1-2 ಸ್ಪೂನ್ ಎಣ್ಣೆ ಎಲ್ಲ ಹಾಕಿ ಈ ತರ ಕಲಸಿದ್ರೆ ಅದು ಈ ರೀತಿ ನಿಮ್ಗೆ ಇದು ಬರುತ್ತೆ. ಓಕೆ. ಯೂಶುವಲಿ ನಾವು ಚಪಾತಿ ಹಿಟ್ಟಿಗೆ ಅಥವಾ ಇದಕ್ಕೆಲ್ಲ ಪೂರಿ ಕಲಿಸ್ತೀವಲ್ಲ ಅದೇ. ಬಟ್ ಎಕ್ಸ್ಟ್ರಾ ಆಡೆಡ್ ಇದಕ್ಕೆ ಕೆನೆ ಹಾಕ್ತೀವಿ. ಕೆನೆ ಮತ್ತೆ ಚಿರೋಟಿ ಓಕೆ, ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಎಣ್ಣೆ ಕೊಡ್ತೀನಿ. ಇದು ಹೇಗೆ ಕಾವಲಿ ಮೇಲೆ ಕಾಯಿಸುವಂತದ್ದ ಹೇಗೆ? ಅಲ್ಲ, ಇದು ಇಡ್ಲಿ ಬೇಯಿಸ್ತೀವಲ್ಲ ಅದು ಬೇಯಿಸೋದು. ಓ, ಹಾಗಾದ್ರೆ ಹಬೆಯಲ್ಲಿ ಅದಕ್ಕೆ ಕುಚ್ಚಿದ ಕಡುಬು. ಕುಚ್ಚು ಅಂದ್ರೆ ಬೇಯಿಸೋದು ಅಂತ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ. ಇದು ನೋಡಿ, ರೌಂಡ್ ಮಾಡುವಾಗ ಫುಲ್ ಕರೆಕ್ಟ್ ರೌಂಡ್ ಇರ್ಬೇಕು, ಇದು ಕ್ರ್ಯಾಕ್ ಇರಬಾರ್ದು. ಕ್ರ್ಯಾಕ್ ಇದ್ರೆ ನಮ್ಗೆ ಇದು ಬರಲ್ಲ. ಹಾಗೆ ಸ್ವಲ್ಪ ಎಣ್ಣೆ ಕೊಡ್ತೀನಿ. ಎಣ್ಣೆನ ಎಣ್ಣೆ ಕೊಡಿ ಸ್ವಲ್ಪ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಕೈಗೆ ಹಚ್ಕೊಳ್ಳೋದಕ್ಕೆ ಮಾತ್ರ. ಹೌದು, ಇದಕ್ಕೆ ಕೈಲೇ ಇದಕ್ಕೆ. ಆಮೇಲೆ ಮತ್ತೆ ನಾವು ಅದು ಇನ್ನೊಂದಕ್ಕೆ ಡೀಪ್ ಫ್ರೈ ಮಾಡುವಾಗ ಹಾಕಿದ್ರೆ ಈ ತರ ಎಣ್ಣೆ ಇಟ್ಕೊಳ್ಳೋದಕ್ಕೆ ಇಟ್ಬಿಡ್ಲಾ? ಇಡಿ ಮಾಡ್ತೇನೆ. ಈ ತರ ಮಾಡ್ಕೊಳ್ಬೇಕು ನೀಟಾಗಿ. ಇದು ರೌಂಡ್ ಮಾತ್ರ ತುಂಬಾ ನೀಟಾಗಿ ಮಾಡಿದ್ರೆ ನಮ್ಗೆ ಇದು ಏನಾಗಲ್ಲ, ಕ್ರ್ಯಾಕ್ಸ್ ಎಲ್ಲ ಬರಲ್ಲ. ಹಾಗೆ ಅದಕ್ಕೋಸ್ಕರ ಅದಕ್ಕೇನೆ ಹಾಕೋದು ನಾವು. ಸಾಫ್ಟ್ನೆಸ್ ಬರಲಿ ಅಂತ. ಹಾಗೆ ಇದು ಈಗ ನೀವು ಹೇಳಿದ್ರಿ ಭಂಡಾರ ಪೂಜೆ. ಭಂಡಾರ ಪೂಜೆಗೆ ಕುಚ್ಚಿದ ಕಡುಬು ನೈವೇದ್ಯ. ಇದು ಎಷ್ಟೊತ್ತಿನಲ್ಲಿ? ಬೆಳಗ್ಗೆ ಹೊತ್ತಾ? ಬೆಳಿಗ್ಗೆ ಒಂದು 10-10:30 ಅಷ್ಟೊತ್ತಿಗೆ ಮಾಡ್ಕೊಂಡು. ಅಂದ್ರೆ ಅಣ್ಣ ನಂತರವೇ ನೀವು ಹೋಗಿ ಹಾಲು ಹರಿಯೋದು ನೆಕ್ಸ್ಟ್ ಡೇ. ಇದು ನಿನ್ನೆ ಪೂಜೆ. ಇದು ಅಮಾವಾಸ್ಯೆಗೆ ಏನ್ ಮಾಡ್ತೀವಲ್ಲ ನಾವು, ಪಾರ್ವತಿ ಪರಮೇಶ್ವರ ಪೂಜೆ, ಅದು ಆದ್ಮೇಲೆ ಅದು ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ, ಇದು ಅಲ್ಲಿದ ನೈವೇದ್ಯ ತಂದು ಹೊಚ್ಚಲ್ ಮೇಲೆ ಇಟ್ಟು ಈ ಕಡೆ ಅಣ್ಣ ಈ ಕಡೆ ತಂಗಿ ನಿಲ್ಬೇಕು.
ಆವಾಗ ಅದು ಒಂದು ಭಾಷೆ ಇದೆ, ಹೆಣ್ಣು ಕೊಡ್ತೀಯಾ ಹೊನ್ನು ಕೊಡ್ತೀಯಾ, ಇದರಲ್ಲಿ ₹1 ಕಾಯಿನ್ ಸಹ ಹಾಕಿರ್ತೇವೆ ನಾವು ಅಲ್ಲಿ ಇಡುವಾಗ ಹಾಕಿರ್ತೇವೆ. ಹೆಣ್ಣು ಕೊಡ್ತೀಯಾ ಹೊನ್ನು ಕೊಡ್ತೀಯಾ ಅಂತ ಕೇಳ್ತಾರೆ, ಹೆಣ್ಣು ಕೊಟ್ರೆ ಹೊನ್ನು ಕೊಡ್ತೇನೆ ಅಂತ. ಅದಕ್ಕೆ ಕೂಡ ಒಂದು ಕತೆ ಉಂಟು. ಅಂದ್ರೆ ಈ ರೀತಿ ಈ ಹಬ್ಬಕ್ಕೆ ಯಾಕೆ ಹೆಸರು ಬಂತು ಅಂದ್ರೆ, ಇಬ್ರು ಅಣ್ಣ ತಂಗಿ ಇರ್ತಾರಂತೆ. ತಂಗಿ ಇರುವಾಗ ಅಣ್ಣನಿಗೆ ತಂಗಿಗೆ ಒಳ್ಳೆ ಮದುವೆ ಮಾಡಿ ಕೊಡ್ತಾರೆ, ಶ್ರೀಮಂತರ ಮನೆ ಕೊಡ್ತಾರೆ ತಂಗಿಗೆ. ನಮ್ಮ ಕಡೆ ಏನು ಯಾವಾಗಲೂ ಈ ನಾಗರ ಪಂಚಮಿಗೆ ವಿಶೇಷ ಅಲ್ಲ, ಹೆಣ್ಮಕ್ಳನ್ನ ತವ್ರ ಮನೆಗೆ ಕರೆಸ್ಕೊಂಡು ಬರೋದಂದ್ರೆ ಒಂದು ಇದು. ನೀವು ಹಾಡು ಕೇಳಿರ್ಬೋದು, ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಂತ ಹೇಳಿ, ಆ ಥರ ಜಾನಪದ ಗೀತೆ. ಆವಾಗ ಅವಳು ಅಣ್ಣನ ಹಾದಿ ನೋಡ್ತಾ ಇರ್ತಾಳಂತೆ, ಅವಳು ತಂಗಿ. ಆವಾಗ ಅಣ್ಣ ಬರ್ತಾನಂತೆ. ಬಂದಾಗ ಅವರು ತುಂಬ ಶ್ರೀಮಂತರು, ಯಾರು ಅಣ್ಣನ ತಂಗಿ ಮನೆಯವರು. ಆವಾಗ ಕೇಳ್ತಾಳಂತೆ ಅವ್ರ ಅತ್ತೆ ಕೇಳ್ತಾನಂತೆ, ಅಣ್ಣ ನಮ್ಮ ತಂಗಿನ ಕರ್ಕೊಂಡು ಹೋಗ್ತೇವೆ ಅಮ್ಮನ ಮನೆಗೆ. ಹಾಂ ಸರಿಯಪ್ಪ ಕರ್ಕೊಂಡು ಹೋಗು, ಮತ್ತೆ ಹಬ್ಬ ಇದೆಯಲ್ಲ ಅಂತ. ಅವರು ಪಾಪ ತುಂಬ ಚಿನ್ನ ಎಲ್ಲ ಹಾಕಿ ಕಳಿಸ್ತಾರಂತೆ ಅವಳಿಗೆ. ಚಿನ್ನ ಹಾಕಿ ಕಳಿಸಿದ ತಕ್ಷಣ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಅವನಿಗೆ ಅದ್ರ ಮೇಲೆ ಆಸೆ ಆಗಿಬಿಡುತ್ತೆ ಅಂತೆ, ಅಂದರೆ ಚಿನ್ನದ ಮೇಲೆ ಅವನ ಅಣ್ಣನಿಗೆ. ಆವಾಗ ಅವನೇನು ಮಾಡ್ತಾನಂತೆ, ಹೇಗಾದರೂ ಮಾಡಿ ಇದು ಅಣ್ಣ ಇದು ಮಾಡಬೇಕು, ಇವಳದು ತಗೋಬೇಕು ಅಂತ ಒಂದು ಇದು ಬಂದ್ಬಿಡುತ್ತೆ. ಆವಾಗ ಇವಳು ತುಂಬ ತುಂಬ ದೇವರ ಭಕ್ತಳು. ಆವಾಗ ಸಡನ್ನಾಗಿ ಅವನಿಗೆ ಅಂತ ಯೋಚನೆ ಬಂದ ತಕ್ಷಣ ಹಾವು ಬಂದು ಕಚ್ಚಿಬಿಡುತ್ತೆ ಅವನಿಗೆ. ಕಚ್ಚಿದ ತಕ್ಷಣ ಅವನು ಸತ್ತೋಗ್ಬಿಡ್ತಾನೆ. ಆವಾಗ ಇವಳು ಏನು ಮಾಡ್ತಾಳೆ, ಅಲ್ಲಿ ಒಂದು ಎಲೆ ಇರುತ್ತೆ, ಆ ಎಲೆ ತಗೊಂಡು ತನ್ನ ಬಾಯಿಯಿಂದ ಆ ಕಾಲಿಗೇನದು ಹಾವು ಕಡ್ದಿರತ್ತಲ್ಲ ಆ ವಿಷ ತೆಗಿತಾಳಂತೆ. ಆವಾಗ ತಾನೂ ಸಹ ಹೊರಗಡೆ ಹಾಕೊಂಡು ಅವನಿಗೂ ಸಹ ಅದು ಹೊರಗಡೆ ಬರುತ್ತೆ ಅಂತೆ ಆ ವಿಷ. ಆವಾಗ ಇಬ್ರು ಚೆನ್ನಾಗಿ ಬದುಕ್ತಾರೆ, ಕರ್ಕೊಂಡು ಹೋಗ್ತಾನಂತ. ಆವಾಗ ತಂಗಿಗೆ ಅವ ನಮಸ್ಕಾರ ಮಾಡ್ತಾನಂತೆ, ಇಲ್ಲಪ್ಪ ನಾನು ಈ ಥರ ನಿನ್ನ ತಪ್ಪು ಮಾಡಿದ್ದೆ, ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವನು ಈ ಥರ ಇದನ್ನು ಮಾಡಿ, ಅದಕ್ಕಾಗಿ ಅಷ್ಟು ನಮಗೆ ನಾಗರ ಪಂಚಮಿ ಅಂದರೆ ವಿಶೇಷ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ಮಾಹಿತಿ. ಆಕ್ಚುಲಿ ಇಲ್ಲಿ ನಾವು ನಮ್ಮ ಕಡೆ ಎಲ್ಲ ಬರೀ ಇಷ್ಟನ್ನೇ ನಾವು ಮಾಡ್ತೇವೆ. ಎಕ್ಸಾಕ್ಟ್ ನನಗೂ ಕೂಡ ಅದರ ಹೆಚ್ಚು ವಿಶೇಷತೆ ಗೊತ್ತಿಲ್ಲ. ಈ ಒಂದು ನಿಮ್ಮ ಕಡೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಅದು ಬಹಳ ವಿಶೇಷತೆ. ಅದಕ್ಕಾಗಿನೇ ಅಷ್ಟು ನಾಗ ಅಂದ್ರೆ ಆ ಒಂದು ಅಂದ್ರೆ ಅಷ್ಟು ಅತಿ ಭಕ್ತಿ ಇರ್ತಾಳಂತೆ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓ ಎಸ್. ತುಪ್ಪದಲ್ಲಿ ಇದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಸೊ ಗೋಡಂಬಿ ಹೆಚ್ಚಿಗೆ ಇರುತ್ತಾ ದ್ರಾಕ್ಷಿ? ಇಲ್ಲ, ತೊಂದರೆ ಇಲ್ಲ, ಯಾವುದು ಆಗತ್ತೆ. ಇದರೊಳಗೆ ಹಾಕ್ಲಿಕ್ಕೆ ಹಾಕಿ ಸಾಕಲ್ಲ? ಸಾಕು ಸಾಕು ಸಾಕು. ಇದರಲ್ಲ ಇಲ್ಲಿ ಹಾಕ್ತೀರಾ? ಇಲ್ಲಿ ಹಾಕಿ ಇಲ್ಲಿ ಸಾಕು. ಇಟ್ಟು ಹೀಗೆಲ್ಲ ಇಡಬೇಕು. ಇಟ್ಟು ಮೇಲೆ ಫುಲ್ ಕವರ್ ಮಾಡಬೇಕು. ಆಮೇಲೆ ಇದು ಬಾಳೆ ಎಲೆಯಲ್ಲಿ ಇಟ್ಟು ಬೇಯಿಸಿದರೆ ಆಯಿತು ಅಷ್ಟೇ. ಈಗ ಎಲೆಗೆಲ್ಲ ಎಣ್ಣೆ ಹಚ್ಚಬೇಕು ಈ ಥರ. ಅಂದರೆ ಕೂಡ ಹಾಗೆ ನೀವು ಹಬೆಯಲ್ಲಿ ಇಡ್ತೀರಿ? ಇಲ್ಲ ಇಲ್ಲ ಇಲ್ಲ, ಇದನ್ನು ಹೀಗೆ ತಗೊಂಡು ಹೀಗೆ ಮಾಡಿ ಹೀಗೆ ಹಬೆಯಲ್ಲಿ ಇಟ್ಟರೆ ಆಯಿತು. ಹಾಗೆ ಮಡಚಿ ಹಾಕಿ ಇದು ಹಬೆಯಲ್ಲಿಟ್ಟು ಎಷ್ಟೊತ್ತು ಬೇಯಿಸ್ಲಿಕ್ಕೆ ಇರುತ್ತೆ? ಒಂದು 10 ರಿಂದ 15 ನಿಮಿಷ. 10 ರಿಂದ 15 ನಿಮಿಷ ಅದು ಬೇಯಬೇಕಲ್ವಾ? ಇದು ಮೈದಾ ಎಲ್ಲ ಬೇಯಬೇಕಲ್ವಾ? ದೋಸೆ ಹೇಗೆ ಇದು ಇಡ್ಲಿ ಹೇಗೆ ಬೇಯಿಸ್ತೀರಿ ಹಾಗೆ ಬೇಯಿಸ್ಬೇಕು. ಮತ್ತು ಇದನ್ನು ಇದೇ ಯಾಕೆ ಈ ರೀತಿ ಮಾಡ್ತೇವೆ ಅಂದರೆ, ಈ ಹಬ್ಬದ ವಿಶೇಷ ಅಂದರೆ ನಾವು
ಈ ಚೌತಿ ಮತ್ತು ಪಂಚಮಿ 2 ದಿನನೂ ಮಾಡ್ತೇವೆ ಹಬ್ಬ. ಆ ಚೌತಿ ದಿನ ಸಾಮಾನ್ಯ ಮಹಿಳೆಯರೆಲ್ಲ ಉಪವಾಸ ಮಾಡೋದು. ಆಮೇಲೆ ಅವತ್ತು 2 ದಿನನೂ ಕೂಡ ನಾವು ಒಗ್ಗರಣೆ ಮಾಡಲ್ಲ, ತರಕಾರಿ ಹೆಚ್ಚಲ್ಲ, ಹಸಿಮೆಣಸಿಗೆ ಇಟ್ಕೊಂಡು ಅಟ್ಲೀಸ್ಟ್ ಈ ಹಾಲಿನ ಕವರ್ ಇರುತ್ತಲ್ಲ ಅದು ಕೂಡ ನಾವು ಕಟ್ ಮಾಡಿಕೊಂಡು ಒಂದು ಪಾತ್ರೆ ಇರುತ್ತಲ್ಲ ಅದು ಇಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಒಟ್ಟು ಅವತ್ತಿನ ದಿನ ಏನು ಕಟ್ ಮಾಡಿದ್ರು ಕೂಡ ನಾಗನ್ನ ಇದು ಆದ ಹಾಗೆ ಅಂತ ಒಂದು ಪ್ರತೀತಿ. ಅದಕ್ಕೋಸ್ಕರ ಇವತ್ತು ಕರಿಯೋದಿಲ್ಲ, ಯಾವಾಗಲೂ ಹೌದು ಡೀಪ್ ಫ್ರೈ ಮಾಡೋದಲ್ವಾ ಕಡುಬು. ಇವತ್ತು ಅವನಿಗೆ ವಿಶೇಷ ಆಯ್ತು. ಇದೊಂದು ಸಾಮ್ಯತೆ ಇದೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅವತ್ತು ಒಗ್ಗರಣೆ ಹಾಕುವಾಗಿಲ್ಲ. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ ಯಾವುದು ಕೂಡ ಡೀಪ್ ಫ್ರೈಡ್ ಐಟಮ್ಸ್ ಇರೋದಿಲ್ಲ. ಸೊ ಹಾಗಾಗಿ ಏನೇ ಇದ್ರೂ ಕೂಡ ನಾವು ಇಲ್ಲಿ ಅರಿಶಿನ ಎಲೆದು ಕಡುಬು ಮಾಡ್ತೀವಿ. ಸೊ ನೀವೇಗ ಇದು ಕೂಡ ಒಂದು ಕಡುಬು. ಸೊ ನಾವು ಇಲ್ಲಿ ಅರಿಶಿನ ಎಲೆಯಲ್ಲಿ ಇದೇ ರೀತಿ ಅಕ್ಕಿಯನ್ನ ರುಬ್ಕೊಂಡು ಹಾಗೆ ತಟ್ಟಿ ಬೆಲ್ಲ ಮತ್ತೆ ತೆಂಗಿನ ತುರಿ ಅದನ್ನ ಮಿಶ್ರಣ ಮಾಡಿ ಅದರದ್ದು ಕೂಡ ಅದನ್ನ ಪತೋಲಿ ಅಂತ ಬೇರೆ ಹೇಳ್ತಾರೆ, ಇಲ್ದಿದ್ರೆ ಅರಿಶಿನ ಎಲೆಯ ಕಡುಬು ಅಂತಾನು ಹೇಳ್ಬೋದು. ನಾನು ಅದೇ ಮಾಡುವ ಅನ್ಕೊಂಡೆ, ಮತ್ತೆ ಇದು ಎಲ್ಲ ಪರಿಚಿತ ಇರುತ್ತಲ್ಲ ನಿಮ್ಗೆ, ಅದಕ್ಕೋಸ್ಕರ ಇದು ಬೇರೆ ಇದನ್ನ ಮಾಡಿದ್ರೆ ಇನ್ನೂ ಒಳ್ಳೇದಾಯ್ತು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಅದು ಕೂಡ ಒಂದು ಗೊತ್ತಾಯ್ತು. ಸೊ ಆಗಿರ್ಬೋದಾ? ಆಗಿರ್ಬೋದು. ಅಂದ್ರೆ ಎಲೆ ಆರಾಮ್ಸೆ ಬಂದ್ರೆ ಆಯ್ತು ಅಂತಾನೆ. ಆಯ್ತು, ಹೌದೌದು. ಎಸ್, ನೀಟಾಗಿ ಬರುತ್ತೆ. ತೆಗೆಯುತ್ತಾ? ಇದೀಗ ಈ ರೀತಿ ಮಾಡಿದ್ರಲ್ಲ, ಇದನ್ನ ಇಟ್ಕೊಳಕ್ಕಾಗತ್ತಾ? 1-2 ಡೇಸ್ 1-2 ಡೇಸ್ ಇಟ್ಕೊಳ್ಬೋದು. ಮತ್ತೆ ಬಿಸಿ ಮಾಡಿ ಮತ್ತೆ ತಿಂದ್ರೆ ಅಂದ್ರೆ ಒಳಗಿನ ಹೂರಣ ನೀವು ಅದನ್ನ ಫ್ರೈ ಮಾಡಿರ್ತೀವಲ್ವಾ, ಅದಕ್ಕೆ ತೊಂದರೆ ಇಲ್ಲ. ಇದು ಆಕ್ಚುಲ್ ಆಗಿ ಆದ್ರೆ ಈ ಬಾಳೆ ಎಲೆ ಮಾಡ್ಲಿಕ್ಕೂ ಕೂಡ ಒಂದು ಇದು ಉಂಟು. ಯಾಕೆ ಬಾಳೆ ಎಲೆಯಲ್ಲಿ ಮಾಡ್ತೀವಿ ಅಂದ್ರೆ ಅದರಲ್ಲಿ ಚಿನ್ನದ ಅಂಶ ಇರುತ್ತೆ ಅಂತ. ಚಿನ್ನದ್ದು ಅಂಶ? ಓಕೆ, ಚಿನ್ನದ ಅಂಶ ಅಲ್ಲ, ಚಿನ್ನದ ಅಂಶ. ಅದನ್ನ ಎಲ್ಲರೂ ಕಿತ್ಕೊಂಡು ಹೋಗ್ತಾ ಇದ್ರು. ಹೌದೌದು. ಅಂದ್ರೆ ಚಿನ್ನ ಅಂದ್ರೆ ಯಾವಾಗ್ಲೂ ನೋಡಿ ಈಗ ಐರನ್ ಕಂಟೆಂಟ್ಸ್ ನಾವೆಲ್ಲ ಪ್ರತಿಯೊಂದನ್ನು ಹೇಳ್ತೀವಲ್ವಾ, ಕ್ಯಾಲ್ಸಿಯಂ ಎಲ್ಲ, ಅದ್ರ ಕೂಡ ನಾವು ಅದಕ್ಕೋಸ್ಕರ ಬಾಳೆಯಲ್ಲಿ ಊಟ ಅಲ್ಲಿ ಮಾಡಿದ್ರೆ ಆ ಒಂದು ಪಾರ್ಟ್ ಕೂಡ ನಮ್ಗೆ ಇದು ಆಗ್ತದೆ ಅಂತ ಹೇಳಿ. ನಾಗರ ಪಂಚಮಿಯ ವಿಶೇಷ ಕುಚ್ಚಿದ ಕಡುಬನ್ನು ತಿಂದು ಸವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಸವಿಯನ್ನು ಒಟ್ಟಿಗೆ ಆಮೇಲೆ ಕೂತ್ಕೊಂಡು ನೋಡೋಣ. ಬಹುಶಃ ಇದು ತಣ್ಣಗ ನಂತರವೇ ತಿನ್ನೋದಕ್ಕೆ ಚಂದ. ಥ್ಯಾಂಕ್ ಯು. ತುಪ್ಪವನ್ನು ಫುಲ್ ಸುರಿದು ಹಾಕಿದ್ದಾರೆ. ಸೊ ಕುಚ್ಚಿದ ಕಡುಬು. ಸೊ ಇದನ್ನು ವಿಶೇಷವಾಗಿ ನಾಗರ ಪಂಚಮಿ ದಿವಸಕ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕುಚ್ಚಿದ ಕಡುಬು ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಕಡಲೆಬೇಳೆ ಹಾಗೂ ಅರ್ಧ ಕಪ್ ತೊಗರಿಬೇಳೆಯನ್ನು ಬೇಯಿಸಿ ನೀರನ್ನು ಬಸಿದು 1.5 ಕಪ್ನಷ್ಟು ಬೆಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಹುರಿದು ಬೇಯಿಸಿಕೊಳ್ಳಿ. ಕಣಕಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟು, 3ರಿಂದ 4 ಚಮಚ ಗೋಧಿ ಹಿಟ್ಟು, 1 ಚಮಚ ಚಿರೋಟಿ ರವೆ, ಕೆನೆ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ. ನಂತರ ಕಣಕವನ್ನು ಚಿಕ್ಕದಾಗಿ ಲಟಿಸಿ ಮಧ್ಯದಲ್ಲಿ ಹೂರಣ ತುಂಬಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿಯನ್ನು ಇಟ್ಟು ಇನ್ನೊಂದು ಲಟಿಸಿದ ಕಣಕದಿಂದ ಮುಚ್ಚಿಟ್ಟುಕೊಳ್ಳಿ. ಆನಂತರ ಬಾಳೆ ಎಲೆಯ ಮೇಲೆ ಎಣ್ಣೆ ಸವರಿ ತಯಾರಿಸಿದ ಕಡುಬನ್ನು ಇಟ್ಟು ಹಬೆಯಲ್ಲಿ 10ರಿಂದ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕುಚ್ಚಿದ ಕಡುಬು ತುಪ್ಪದೊಂದಿಗೆ ಸವಿಯಲು ಬಲು ರುಚಿ. ನಾಗರ ಪಂಚಮಿಯ ಒಂದು ವಿಶೇಷ ಖಾದ್ಯವೇನೋ ತಯಾರಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಹೇಗಿರುತ್ತೆ, ಇದರ ವಿಶೇಷತೆ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು.
ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಾಗರ ಪಂಚಮಿಯ ವಿಶೇಷ ಸಂಚಿಕೆಯಲ್ಲಿ ವಿಶಿಷ್ಟ ಖಾದ್ಯಗಳು ತಯಾರಾಗ್ತಾ ಇದೆ. ಸೊ ನೆಕ್ಸ್ಟ್ ಇನ್ನು ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ? ಉತ್ತರ ಕರ್ನಾಟಕದ ಇಲ್ಲಿದೇನಾದ್ರೂ ಹೇಳ್ತಿದ್ದೀರಾ? ಇಲ್ಲ, ಉತ್ತರ ಕರ್ನಾಟಕದ್ದೇ. ಇದ್ರ ಹೆಸರು ಬಾಸುಂದೆ ಅಂತ. ಬಾಸುಂದಿ. ಇದಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಏನು ಹೇಳಿದ್ರೆ, ಈಗ ಫಸ್ಟ್ ನಾವು 1.5 ಲೀಟರ್ ಹಾಲು ತಗೊಂಡ್ರೆ ಅದು 1 ಲೀಟರ್ ಹಾಲನ್ನ ಮಾಡಿ ಅಷ್ಟು ಸ್ಲಿಮ್ ಅಲ್ಲಿ ಅದನ್ನ ಇದು ಮಾಡಿಸ್ಬೇಕು, ಕುದಿಸ್ಬೇಕು. ಕುದಿಸಿ ಅದು ಹೇಗೆ ಕೆನೆ ಬರುತ್ತೆ ಅಲ್ವಾ, ಆ ಸೌಟಿಂದ ಮಾಡಿಕೊಂಡು ಆ ಥರ ಮಾಡ್ಕೊಳ್ಬೇಕು. ಅದನ್ನ ಇವಾಗ ಮಾಡುವಾಗ ಫಸ್ಟ್ ಒಂದು ಬಾಣಲಿ, ಅದಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ, 1.5 ಲೀಟರ್ ಹಾಲು ಕುದಿಸಿದೆ ಅಲ್ವಾ, ನಂತರ ಇದಕ್ಕೆ 1 ಬಟ್ಲೆ ಸಕ್ಕರೆ ಬೇಕು. ಇಲ್ಲಾಂದ್ರೆ ನಿಮ್ಗೆ ಇದು ಸಹ ಹಾಕ್ಬೋದು, ಮಿಲ್ಕ್ ಮೇಡ ಹೇಳ್ತಾರಲ್ಲ ಅದು ಸಹ ಹಾಕ್ಬೋದು. ನಾನು ಸಕ್ಕರೆ ಹಾಕಿದ್ದೀನಿ. ಮತ್ತೆ ಇದಕ್ಕೆ ಕೆಲವರು ಜಾಮೂನ್ ಪೌಡರ್ ಹಾಕ್ತಾರೆ, ನಾನು ಹಾಲಿನ ಪೌಡರ್ ಹಾಕ್ತಾ ಇದ್ದೀನಿ. ಅಂದ್ರೆ ಒಟ್ಟು ಇದು ಗಟ್ಟಿ ಆಗ್ಬೇಕು, ದಪ್ಪ ಬರ್ಬೇಕು. ಈ ಗೋಡಂಬಿ, ನೀರಿನಲ್ಲಿ ಹಾಕಿದಂತ ಗೋಡಂಬಿ, ಮತ್ತೆ ಇದು ಬಾದಾಮಿ, ಗೋಡಂಬಿ ಚೂರುಗಳು, ಇದು ಮತ್ತು ಕೇಸರಿ, ಇದು ಫ್ಲೇವರ್. ಮತ್ತೆ ಇದಕ್ಕೆ ಇದು ಸ್ವಲ್ಪ ನೀರು ಹಾಕ್ಲಾ? ನೀರು ಬೇಡ, ಇದು ಹಾಲನ್ನೇ ಹಾಕುವ. ಹಾಲು ಹಾಕಿ ಕುದಿಸ್ಬೇಕು. ಅಂದ್ರೆ ಸ್ವಲ್ಪ ತಳ ಹಿಡಿಯೋದಾಗೆ ಕೈ ಇದು ಮಾಡ್ತಾ ಇರಬೇಕು ನಾವು. ಹಾಗೆ ಸಣ್ಣಗೆ ಇಟ್ಬಿಡಿ ಬೇಕಾದ್ರೆ. ಅದು ಇದು ಹಾಗೆ ನೀರು ಹಾಕೊಂಡ್ರೆ ತಳ ಹಿಡಿಯೋದಿಲ್ಲ. ಹಾಕ್ತೀರಾ? ಹಾಕ್ಲಾ? ಪೂರ್ತಿ ಹಾಕ್ಬೇಕಾ? ಹಾಕಿ. ಅದು ಗಟ್ಟಿಯಾಗಿದೆ ಅಂತ ಹೇಗೆ ಅಂದ್ರೆ ಅದರ ಕಲರ್ ಚೇಂಜ್ ಆಗಿದೆ. ನೋಡಿ, ಇದು ಬ್ರೌನ್ ಕಲರ್ ಬರುತ್ತೆ ನಿಮ್ಗೆ. ವೈಟ್ ಕಲರ್ ಹಾಲು ಬ್ರೌನ್ ಕಲರ್ ಬರುತ್ತೆ. ಇದು ಇವಾಗ ಆಲ್ರೆಡಿ ರೆಡಿ ಇದೆ ಅಲ್ವಾ. ಸ್ವಲ್ಪ ಇದು ಬಿಸಿ ಆದ ತಕ್ಷಣ ಇದನ್ನ ಸ್ವಲ್ಪ ನೀರಲ್ಲಿ ಇದು ಒಂದು ಸೌಟ್ ಕೊಡಿ. ಸ್ವಲ್ಪ ಹಾಲಲ್ಲಿ ನೆನೆಸುವ ಒಂದು 5 ನಿಮಿಷ. ಅಂದ್ರೆ ಇದು ಬಿಸಿ ಆಗೋ ಇದರಲ್ಲಿ ಅಷ್ಟೇ. ಗೋಡಂಬಿ ಹಾಗೂ ಬಾದಾಮಿ ಚೂರುಗಳ ಇದು ಎಲ್ಲ ಸೇರಿಸಿ ನಾವು ಇದನ್ನ ಮಿಕ್ಸರ್ ಮಾಡಬೇಕು. ಸೊ ಇದಕ್ಕೆ ಗೋಡಂಬಿ, ಬಾದಾಮಿ ಚೂರು, ಬಾದಾಮಿ ನೆನೆಸಿದ್ದು, ಮತ್ತೆ ಇದು ಅಕ್ರೂಟು, ಪಿಸ್ತಾ. ಒಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೆನಿಬೇಕು. ಸ್ವಲ್ಪ ಒಂದು 5 ನಿಮಿಷ ನೆನೆದ್ರೆ ಅಷ್ಟೊಂವರೆಗೆ ಇದು ಬಿಸಿ ಆಗತ್ತೆ. ಇದು ಇದಕ್ಕೆ ಹಾಕ್ಬಿಟ್ಟು ಇದು ಬಿಸಿ ಆದ ತಕ್ಷಣ ಸಕ್ಕರೆ ಹಾಕ್ಬೇಕು ಇದಕ್ಕೆ. ಬಿಸಿ ಆಗ್ತಾ ಇರುತ್ತೆ. ಇದು ಒಂದು ಬೌಲ್ ಇದು ದೊಡ್ಡ ಕೊಟ್ಟರೆ ಇದು ಸ್ವಲ್ಪ ಕಲಸಿ ಹಾಕಿ ಅದಕ್ಕೆ. ಅದಕ್ಕೂ ಇದೇ ಹಾಲು ಹಾಕೊಳ್ಳೋದಾ? ಇದೇ ಹಾಲು. ಜಾಮೂನ್ ಪೌಡರ್ ಹಾಕ್ತಾರೆ, ಕೆಲವೊಬ್ರು ಖವಾ ಹಾಕ್ತಾರೆ. ಕೋವಾ ಇರುತ್ತೆ ಅಲ್ಲ, ಆ ಕೋವಾ ಹಾಕ್ತಾರೆ. ಕೆಲವೊಬ್ರು ಈ ಜಾಮೂನ್ ಪೌಡರ್ ಹಾಕ್ತಾರೆ, ಕೆಲವೊಬ್ರು ಮಿಲ್ಕ್ ಪೌಡರ್ ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಏನು ಇರುತ್ತೆ ಅದು ಮಾಡಿ. ಇದು ಚೆನ್ನಾಗಿ ಇದು ಆಗಬಾರ್ದು, ಗಂಟು ಬರಾದಾಗೆ ಹಾಕಿ ಮತ್ತೆ ಅದರಲ್ಲಿ ಹಾಕಿರಿ. ಸೊ ಇದು ಈ ಕಡೆ ಬಿಸಿ ಆಗ್ತಾ ಇರುತ್ತೆ. ಇದನ್ನ ಹಾಕ್ಬೋದು. ಸೊ ಅಂದ್ರೆ ಅದು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ಹೌದು. ಸ್ಲಿಮ್ ಮಾಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋದು. ಅದು ಆಲ್ರೆಡಿ ಇದು ಆಗಿದೆ ಅಲ್ಲ ಬಿಸಿ, ಅದಕ್ಕೆ ಆಮೇಲೆ ಅದು ಗ್ರೈಂಡ್ ಮಾಡಿ ಅದರಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಗಟ್ಟಿ ಆಗತ್ತೆ ಅದು. ಸೊ ಫೈನ್ ಪೇಸ್ಟ್ ಆಗಬೇಕಾ ಹೇಗೆ ಇದು? ಪೇಸ್ಟೇ ಆಗಬೇಕು, ಫೈನ್ ಪೇಸ್ಟ್. ಹೌದು. ಸಾಕು. ಹಾಕ್ಲಾ ಇದನ್ನ? ಹಾಕಿ. ತೀರಾ ಫೈನ್ ಪೇಸ್ಟ್ ಬೇಕು ಅಂತ ಇಲ್ಲ, ಒಟ್ಟು ಬಾಯಿಗೆ ಬಂದ್ರೆ ಒಳ್ಳೆಯ ಆಗುತ್ತೆ. ಸರಿಯಾಗಿ
ಫುಲ್ ಆಫ್ ನ್ಯೂಟ್ರಿಷನ್ ಅಲ್ವಾ? ಫುಲ್ ನ್ಯೂಟ್ರಿಷನ್ ಇರುವಂತದ್ದು. ನಾನು ಇದ್ರ ಬಗ್ಗೆ ಕೇಳಿದ್ದೆ ಅಷ್ಟೇ. ಬಾಸುಂದಿ ಹೆಚ್ಚಾಗಿ ನಾರ್ತ್ ಇಂಡಿಯನ್ ರೆಸಿಪಿ, ಹೆಚ್ಚಾಗಿ ಅದ್ರ ಮಾತ್ರ ಕೇಳಿದ್ದೆ. ಸೊ ಇವತ್ತು ಕಲ್ತ್ಕೊಳ್ಳೋಕು ಸಿಕ್ತು. ನೆಕ್ಸ್ಟ್ ಇನ್ನು ಇದು ಸಕ್ಕರೆ. ಓಕೆ, ಎಷ್ಟು ಹಾಕೊಳ್ಬೇಕು? ಒಂದು ಬಟ್ಲು ಬೇಕಾಗತ್ತೆ ಈ ಒಂದು ಇದಕ್ಕೆ. ಹೌದಾ? ಸ್ವೀಟ್ ಬೇಕಲ್ಲ, ಅಂದ್ರೆ ಇದು ತುಂಬಾ ಸ್ವೀಟ್ ಇರುತ್ತೆ. ಹೇಗೆ? ನಾವು ನಮ್ಮ ಟೇಸ್ಟಿನ ಅನುಸಾರವಾಗಿ ಸ್ವೀಟ್ ಮಾಡಬೇಕು. ಸೊ ನಾನು ಸ್ವಲ್ಪ ಹಾಕಿರ್ತೇನೆ, ಮತ್ತೆ ಬೇಕಂದ್ರೆ ನೋಡು ಅಲ್ವಾ. ಅಂದ್ರೆ ಹಾಲು ಗಟ್ಟಿಯಾದಷ್ಟು ಅದು ಸ್ವೀಟ್ ಅಂಡ್ ಟೇಸ್ಟ್ ಬರುತ್ತೆ. ಹೌದು ಹೌದು ಹೌದು. ಕೆಲವೊಬ್ರು ಸ್ವೀಟ್ ಜಾಸ್ತಿ ಇರೋರು ಸ್ವೀಟ್ ಹಾಕೊಳ್ತಾರೆ, ಕೆಲವೊಬ್ರು ಪೂರಿ ಸಪ್ಪೆ ಇರುತ್ತೆ ಅಲ್ಲ, ಅದಕ್ಕೆ ಈ ಥರ. ಅಂದ್ರೆ ಇದು ಎಷ್ಟು ಗಟ್ಟಿ ಬರೋವರೆಗೂ ಇದನ್ನ? ಇದಾಯ್ತು, ಇವಾಗ ಒಂದು 5 ನಿಮಿಷ ಅದು ಸಕ್ಕರೆ ಕರಗಿದ್ರೆ ಆಯ್ತು. ಒಂದು ಹೌದು, ಅದು ಒಂದು ಬಟ್ಲಲ್ಲಿ ಹಾಕಿ ನಿಮ್ಗೆ ಈಗ ಹೇಗೆ ನಾವು ಪೂರಿ ಮತ್ತೆ ಅದನ್ನ ಜೊತೆಯಲ್ಲಿ ಇದು ಮಾಡೋದು, ಸರ್ವ್ ಮಾಡೋದು. ಓಕೆ, ಹಾಗೆ. ಇದು ಪೂರಿಗೆ ಮಾತ್ರ ಕಾಂಬಿನೇಷನ್? ಹಾಗನು ತಿನ್ಬೋದು. ಪೂರಿಗೆ ಅಂದ್ರೆ ಅದು ಹೆಸರು ಕಾಂಬಿನೇಷನ್. ಏನ್ ಮಾಡಿದ್ರು ನಿಮ್ಮ ಮನೇಲಿ, ಏನು ಸ್ಪೆಷಲ್ಲು ಹಬ್ಬಕ್ಕೆ ಅಂತ ಕೇಳಿದ್ರೆ ಪೂರಿ ಬಾಸುಂದೆ ಅಂತ ಹೇಳ್ತಾರೆ. ಹಾಗೆ ಆ ಕಡೆ. ಇಲ್ಲಾದ್ರೆ ಚಪಾತಿ ಸೀಕರಣಿ, ಹೋಳಿಗೆ ಸೀಕರಣಿ ಅಂತ ಹೇಗೆ ಹೇಳ್ತೀವಲ್ಲ ನಾವು, ಹಾಗೆ ಕಾಂಬಿನೇಷನ್ಗೆ ಹೇಳ್ತೇವೆ. ಹಾಗೆ ಇದು ಕುದೀತಾ ಇರಲಿ. ಇವಾಗ ಪೂರಿ ಲಟ್ಟಿಸ್ಕೊಂಡು ಬಿಡ್ತೇನೆ. ಓಕೆ, ಪೂರಿ ಅಂದ್ರೆ ತಕ್ಷಣವೇ ಕಾಯಿಸ್ಕೊಳ್ಳೋದಲ್ವಾ? ಹೌದು ಹೌದು ಹೌದು. ಹಾಗಾದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ನನಗೆ ಸ್ವಲ್ಪ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಸುಲಭ ಅನ್ಸುತ್ತೆ. ಸೊ ಹಾಗಾದ್ರೆ ಪೂರಿಗೆ ಅಂದ್ರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಹಾ, ಇಟ್ಕೊಳ್ಳಿ. ಆಯಿಲ್ ಹಾಕೊಳ್ಳೋಣ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಂಥ ಕರಿದ ಐಟಮ್ಸ್ಗೆ ಅಥವಾ ಒಗ್ಗರಣೆಗೆ ಏನೇ ಇರಲಿ ಬೆಸ್ಟ್ ಆಯಿಲ್ ಇದೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಸಾಕು. ಸೊ ಇದು ಹೇಗೆ, ದೊಡ್ಡ ದೊಡ್ಡ ಪೂರಿಯೋ ಚಿಕ್ಕ? ದೊಡ್ಡ. ಸೊ ಇದು ಆಯ್ತು ಅನ್ಸುತ್ತೆ ಬಹುಶಃ. ಆಯ್ತಲ್ಲ? ಆಯ್ತು. ಈ ಸ್ವಲ್ಪ ಎಣ್ಣೆ ಕಾಯ್ದ ತಕ್ಷಣ ಕೊನೆಗೆ ಸ್ವಲ್ಪ ಕೇಸರ ಮೇಲೆ ಕಲರಿಗೆ ಸ್ವಲ್ಪ ಹಾಕ್ಲಾ? ಇದು ಕಾಸ್ಟ್ಲಿ ಸ್ವಲ್ಪ. ಸೊ ಮೇಲೆಯಿಂದ ಸ್ವಲ್ಪ ಸ್ಟ್ರಾಂಗ್ಸ್ ಹಾಕಿದ್ರೆ ಸಾಕು. ಸೊ ಇದು ಮಿಕ್ಸ್ ಮಾಡ್ಲಾ? ಹಾಂ, ಮಾಡಿ. ಎಣ್ಣೆ ಕಾದಿದೆ, ಕಾಯಿಸ್ಕೊಳ್ಬಹುದು ಅನ್ಸುತ್ತೆ. ಸ್ವಲ್ಪ ನೋಡ್ತೀನಿ. ಇದನ್ನ ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ. ಫಸ್ಟ್ ಅದೇ ಇದು ಕಾದಿದೆ ಅಂತ ನೋಡಲಿಕ್ಕೆ ಸ್ವಲ್ಪ ಈಗ ಹಾಕಿ ನೋಡಿ. ಹಾಕೋಣ. ಎಸ್. ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಸಾಕು ಅನ್ಸುತ್ತಲ್ಲ? ಪೂರಿ ಕಾಯಿಸೋದ್ರಲ್ಲಿ ಹುಷಾರಿದ್ದೀನಲ್ವಾ? ಓ, ಪರ್ಫೆಕ್ಟ್. ಸೊ ಪೂರಿ ರೆಡಿ. ತಗೊಳ್ಳಿ. ಸೊ ನೀವು ಮಾಡಿದಂಥ ಬಾಸುಂದಿ ರೆಡಿ. ಎಸ್, ಬಾಸುಂದಿ ರೆಡಿ, ಪೂರಿ ರೆಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಪೂರಿ ಬಾಸುಂದಿ. ಥ್ಯಾಂಕ್ ಯು ಸೋ ಮಚ್. ಆಹಾ, ಬಾಳೆ ಎಲೆಯಲ್ಲಿ ಹಾಗೆ ಸರ್ವ್ ಮಾಡಿ ಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಉತ್ತರ ಕರ್ನಾಟಕದ ಸ್ಪೆಷಲ್ ಬಾಸುಂದಿ ಹಾಗೂ ಪೂರಿ.
ಸೊ ನಾನು ಇದರ ಬಗ್ಗೆ ಹೆಸರು ಮಾತ್ರ ಕೇಳಿದೆ, ಖಂಡಿತವಾಗ್ಲೂ ಈ ಒಂದು ರೆಸಿಪಿ ನನಗೆ ಗೊತ್ತಿರಲಿಲ್ಲ. ಬಟ್ ಇದು ತುಂಬ ಟೇಸ್ಟಿ ಅಂತ ಕಾಣಿಸುತ್ತೆ. ಬಿಕಾಸ್ ನಾವು ಚಿರೋಟಿ ಮತ್ತು ಬಾದಾಮಿ ಹಾಲು ಅದನ್ನು ಹಾಕಿ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಹತ್ರ ಬರುತ್ತಾ, ಹೇಗಿರುತ್ತೆ ಆಮೇಲೆ ನೋಡೋಣ. ಮೊದಲಿಗೆ ಇದನ್ನು ತಯಾರಿಸೋದು ಹೇಗೆ ಮತ್ತೊಮ್ಮೆ ನೋಡಿ. ಬಾಸುಂದಿ ತಯಾರಿಸೋ ವಿಧಾನ. ಮೊದಲಿಗೆ ದಪ್ಪನೆ ಕುದಿಸಿದ ಹಾಲನ್ನು ಬಿಸಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಗೋಡಂಬಿ, ಬಾದಾಮಿ, ಅಕ್ರೋಟನ್ನು ಹಾಲಿನಲ್ಲಿ ನೆನೆಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಹಾಲಿನ ಪುಡಿಗೆ ಸ್ವಲ್ಪ ಬಿಸಿ ಹಾಲು ಸೇರಿಸಿ ಕಲಸಿಕೊಂಡು ಕುದಿಸುತ್ತಿರುವ ಹಾಲಿಗೆ ಸೇರಿಸಿ ರುಬ್ಬಿದ ಡ್ರೈ ಫ್ರೂಟ್ಸ್ ಪೇಸ್ಟನ್ನು ಹಾಕಿ ರುಚಿಗೆ ಅನುಸಾರವಾಗಿ ಸಕ್ಕರೆ ಸೇರಿಸಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಕೇಸರಿ ದಳಗಳನ್ನು ಉದುರಿಸಿ. ಈಗ ಬಾಸುಂದಿ ತಯಾರು. ಈಗ ರುಚಿಯಾದ ಬಾಸುಂದಿ ಪೂರಿಯೊಂದಿಗೆ ಸವಿಯಲು ಬಲು ಚೆನ್ನ. ಯಾವ ಮೇಡಮ್, ಫಸ್ಟ್ ಯಾವುದು ಇದುವೇನಾ? ನೀವು ತಗೊಳ್ಳಿ, ನೀವು ತಗೊಳ್ಳಿ. ಸೊ ಇದು ಆಕ್ಚುಲಿ ಬೆಂದ ನಂತರ ಹೀಗೆ ಲೇಯರ್ಸ್ ಬಿಟ್ಕೊಳ್ಳುತ್ತೆ. ಸೊ ಆ ಹೂರ್ಣ ಸಮೇತ ಅಂದ್ರೆ ಇಡೀ ಪೂರ್ತಿ ಹಾಗೆ ತಿನ್ನೋದು. ಹಾಗೆ ಅದನ್ನ ಆಮೇಲೆ ತಿಂತೀನಿ. ಓಕೆ. ಸ್ವಲ್ಪ ನಮ್ಮ ಒಬ್ಬಿಟ್ಟು ಬರುತ್ತಲ್ಲ ಆ ಥರವೇ ಇದೆ, ಬಟ್ ಅದು ಕಾಯಿಸ್ತೀವಿ, ಇದು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು. ಒಳಗಿದ್ದು ಹೂರ್ಣ ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ. ಆ್ಯಂಡ್ ನೀವು ಇದು ಯೂಶ್ವಲಿ ನಾವು ಸ್ಟೀಮ್ ಮಾಡಿದ್ರೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಆ ಥರ ಇಲ್ಲ, ಸಾಫ್ಟ್ ಇದೆ. ಸಾಫ್ಟ್ ಕೆನೆ ಹಾಕಿದ್ರಿಂದ ಬರುತ್ತಾ ಹೇಗೆ? ಹೌದು, ಕೆನೆ ಅದಕ್ಕೋಸ್ಕರನೇ ಹಾಕೋದು, ಅದಕ್ಕೆ ಕೆನೆ. ಒಳ್ಳೆ ಹೊರಗಿನ ಪದರವು ಕೂಡ ಸಾಫ್ಟ್ ಆಗಿದೆ, ಇದು ಒಳಗಿದ್ದು ಆ ಹೂರ್ಣ ಕೂಡ ಸಕ್ಕತ್ತಾಗಿದೆ, ಸೂಪರ್. ಓಕೆ. ಸೊ ಇದು ನೋಡಿ, ಇದು ಹಚ್ಕೊಂಡು ತಿನ್ಬೇಕು. ತಿನ್ನಿ ನೋಡಿ ಹೇಗಿದೆ. ಫಸ್ಟ್ ನಿಮ್ಮ ಮೇಲೆ ಇವತ್ತು ಎಲ್ಲ ನನ್ನ ಮೇಲೆ ಟ್ರೈ. ಬೇಕಾದರೆ ಹೀಗೆ ಸ್ಪೂನಲ್ಲಿ ಹಾಕ್ಕೊಳ್ತೀನಿ, ಅಥವಾ ಹಾಗೆ ನಿಮ್ಗೆ ಹೇಗೆ ಇದು ಆಗುತ್ತೆ. ಅದು ಇನ್ನೂ ಗಟ್ಟಿ ಆಗಬೇಕಾ ಹೇಗೆ? ಇಲ್ಲ, ಹೀಗೆ ಇರುತ್ತೆ. ಹಾಂ, ಸೂಪರ್. ಬಾಸುಂದಿ ಔಟ್ಸ್ಟ್ಯಾಂಡಿಂಗ್. ಸೊ ಇದನ್ನ ಹಾಗೆ ಕುತ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಚಿಲ್ ಮಾಡಿ ಹಾಗೆ ತಿಂತಾ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇದು ನಾನು ಆಗ್ಲೇ ಹೇಳಿದೆ, ಚಿರೋಟಿ ಮತ್ತೆ ನಾವು ಬಾದಾಮಿ ಹಾಲು ಹಾಕಿ ಅದನ್ನ ತಿಂತೀವಿ. ಈ ಕಡೆ ನಮ್ಮ ಮೈಸೂರು ಕಡೆ ಎಲ್ಲ ಈ ತರ ಚಿರೋಟಿ ಊಟ ಅಂದ್ರೆ ಭಾರಿ ವಿಜೃಂಭಣೆಯದು ಒಂದು ಊಟ ಅಂತ ಹೇಳಿ. ಇದು ಅದೇ ತರ ಟೇಸ್ಟ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ, ಸೂಪರ್. ಸೊ ಇವತ್ತಂತೂ ಸೂಪರ್ ಆಗಿರುವಂತ 2 ಡಿಶಸ್ ಅನ್ನ ಹೇಳ್ಕೊಟ್ರಿ. ಡಿಶಸ್ ಮಾಡೋದು ಹೌದು, ಆದರೆ ಈ ಒಂದು ಹಬ್ಬದ ಪ್ರಾಮುಖ್ಯತೆ ಇದೆ, ಏನೆಲ್ಲ ಇದರದ್ದು ಆಚಾರ ವಿಚಾರಗಳಿದೆ, ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ದಕ್ಷಿಣ ಕನ್ನಡದ ಸ್ಪೆಷಲ್ ಅಂತ ಹೇಳಿದ್ರೆ ಕುಚ್ಚಲಕ್ಕಿ. ಸೊ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಇದು ಒಳ್ಳೆ ಮುತ್ತು ಉದುರಿದಾಗೆ ಅನ್ನ ಬರುತ್ತೆ. ಸೊ ಇದನ್ನು ಕೂಡ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ನಿಮಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಬಾಸುಂದಿ ಆಹಾ ಆಸಮ್. ಅದನ್ನು ಚಿಲ್ಲಾಗಿ ಟೇಸ್ಟ್ ನೋಡ್ತಾ ಇರಬೇಕು. ನಾನು ಆಗ್ಲಿಂದ ಒಂದೊಂದೇ ಸ್ಪೂನ್ ತಿಂತಾ ಇದ್ದೀನಿ, ಅಷ್ಟು ಟೇಸ್ಟಿ ಆಗಿದೆ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಅದರಲ್ಲೂ ಕೂಡ ಈ ಒಂದು ನಾಗರ ಪಂಚಮಿ ಹಬ್ಬದ ವಿಶೇಷತೆಗಳನ್ನು ನಾವು ಆದಷ್ಟು ಹೆಚ್ಚಾಗಿ ತಿಳ್ಕೊಂಡ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.